ಕ್ರಿಕೆಟ್ ತಂಡಕ್ಕೆ ಈಗಾಗಲೇ ಕ್ರಿಕೆಟ್ ತಂಡವನ್ನು ನೋಂದಾಯಿಸಿದ್ದಾರೆ. ಅವರು ಇವತ್ತು ಅವರ ಪ್ರಥಮ ಪಂದ್ಯವನ್ನು ಕೂಡ ಆಡಲಿಕ್ಕಿದ್ದಾರೆ. ಅವರಿಗೆ ಆ ಶ್ರೀರಾಮ ದೇವರು ಸೋಮನ ದೇವರು ಒಳ್ಳೆಯ ಒಂದು ಆಟ ಆಡಲಿಕ್ಕೆ ಆಟವನ್ನು ಆಡಲಿಕ್ಕೆ ದಯಪಾಲಿಸಲಿ ಅಂತ ಕೇಳಿಕೊಳ್ತಾ ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಮತ್ತೊಬ್ಬ ಅತಿಥಿ ದತ್ತೇಶ್ ಕುಲಾಲ್ ಅಮ್ಮ ಎಲೆಕ್ಟ್ರಾನಿಕ್ಸ್ ತೊಕ್ಕೋಟು ಇವರನ್ನು ವಿಶ್ವತ್ ಇವರು ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ಮಯೂರ್ ಚಂದ್ ಕರ್ನಾಟಕ ಬ್ಯಾಂಕ್ ಮುಂಬೈ ಹೈದರಾಬಾದ್ ನಮ್ಮ ಸ್ಥಳೀಯರಾದಂತಹ ಶ್ರೀಯುತ ಗಿರೀಶ್ ನಿವೃತ್ತ ಸೇನಾನಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶೇಖರಣ್ಣ ನೀವು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶೇಖರಣ್ಣ ಅದೇ ರೀತಿ ಜಯಂತ್ ತಲೆತೂರಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜೀತು ಬಂದು ಶಾಲೆಯನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಸಂಪರ್ಕಲ ಅಧ್ಯಕ್ಷರಾದಂತಹ ಪರಿಣತಿ ಬಂದಿದ್ದಾರೆ. ಇವರನ್ನು ವಿಶ್ವಾಸ್ ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ದೀಪವನ್ನು ಬೆಳಗಿಸಿ ನಾವು ಈ ಕಾರ್ಯಕ್ರಮ ಉದ್ಘಾಟಿಸಿದ್ದೇವೆ. ಜೀವನ್ ಸುಳ್ಯ ಇವರು ಸ್ವಾಗತಿಸಬೇಕಾಗಿ ಧೀರಜ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂರ ಅತಿಥಿನಕ್ಕಳು ಕುಲ್ಲೇರಿ ಹಿರಿಯರು ಉಳ್ಳೇರಿ ಅಂಚೆನೆ ಪೂರ ಕ್ರೀಡಾ ಸೇವಿನ ಕುಲ್ಲೇರಿ ಇದಕ್ಕೆ ಮಾತೆಲ್ಲ ಶುಭಾಶಯನ ಕೋರೊಂದಿಲ್ಲ. ಅಂಚೆನೆ ಇನ್ನಿತ ಕ್ರೀಡೋತ್ಸವ ಎಡ್ಡೆ ರೀತಿ ನಡೆತದೆ. ಮಾತೆಲ್ಲ ಭಾಗವಹಿಸಿದ್ದು ಕ್ರೀಡಾಭಿಮಾನನು ನಮ್ಮ ಉಳಿಪಾಡು ಕಂಡದು ಮಾತಾಡಲಿಕ್ಕೆ ಒಂದಿಲ್ಲ. ಏನೋ ನೆತ್ತಿನಕ್ಕೆ ಅಧ್ಯಕ್ಷರಿಗೆ ಧೀರಜ್ ಗಟ್ಟಿ ಮೇಲೆ ಧನ್ಯವಾದ. ఒక ಮಾತೆರೆಗೆಲ್ಲ ಧನ್ಯವಾದ ಕಂಡು ಎನ್ನರ ಪಾತ್ರವನ್ನು ಮಾತಾಡಬೇಕಾಗಿ 4ನೇ ವರ್ಷದ ಶ್ರೀ ರಾಮ ಫ್ರೆಂಡ್ ಸರ್ಕಲ್ನ ಕ್ರೀಡೋತ್ಸವನ ಇಲ್ಲಿ ಉದ್ಘಾಟನೆ ಆಗ್ತದೆ. ಈ ಒಂದು ಕಾರ್ಯಕ್ರಮ ಬಾರಿ ಪೂರ್ಣಡೆ ಆವರಣೆ ಪಡೆದು ದೇವಡ ನೆಟ್ಟೊಂದು ಬೊಕ್ಕ ಆಯ್ನಂತ ಕ್ರೀಡಾಭಿಮಾನಿಗಳು ಈ ಕ್ರೀಡೋತ್ಸವ ಭಾಗವಹಿಸಿದ್ದು ಇದನ್ನೊಂದು ಸಕ್ಸಸ್ ಮಾಡಿಕೊಡೋದು ವಿನಂತಿ. ಬೊಕ್ಕ ಈಗ ನೆಚ್ಚಿನ ಸಂಘದ ಪದಾಧಿಕಾರಿಗಳಿಗೆ ಎನ್ನ ಧನ್ಯವಾದ. ಇದು ಬಂದು ರೆಡ್ ಪಾತ್ರ ನೋಡಿದ್ರು ದತ್ತೇಶ್ ಅವರು ಮಾತಾಡಬೇಕಾಗಿ ಕೇಳಿ ಅವರು ಅಲ್ಲಿ ಕೂಟದಲ್ಲಿ ಅವರು ತಮ್ಮ ಮತಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮಾತೃ ಸಂಘ ಆದಂತಹ ಶ್ರೀ ಭಜನಾ ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಕಾರ್ನಾಥ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾರೆ. ಕ್ರೀಡಾಕೂಟದ ವೇದಿಕೆಗೆ ಇತ್ತಿನ ಗಣ್ಯರಿಗೆ ನಮಸ್ಕಾರ ಅಂತಂದು ಅಂಚೆನೆ ಎದುರಿನ ನಮ್ಮ ಭಜನಾ ಮಂದಿರ ಶ್ರೀರಾಮ ಫ್ರೆಂಡ್ ಸರ್ಕಲ್ ಮತ್ತು ಮಹಿಳಾ ಮಂಡಳಿದ ಮಾತಾ ಸದಸ್ಯರಿಲ್ಲ ಮತ್ತು ಕ್ರೀಡಾಭಿಮಾನಿಗಳು ಕ್ರೀಡಾಳುಗಳು ಮಾತೆರೆಲ್ಲ ಯಾನು ಶುಭ ಕೋರೊಂದು ಇವತ್ತ ಈ ಕಾರ್ಯಕ್ರಮ ಭಾರಿ ಎಡ್ಡ ರೀತಿಯ ಆವಡು ಬಂದು ನಮ್ಮ ದೇವಿಯರ ನಂಟೊಂದು ಈ ಒಂದು ಪಾತ್ರವನ್ನು ನಾನು ಮುಕ್ತಾಯ ಮಾಡಿದೆ. ಅವರು ಕೂಡ ತನ್ನ ಮಾತನ್ನು ಕಾರ್ಯಕ್ರಮಕ್ಕೆ ಅದರ ಜನರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಉತ್ಸಾಹಗೊಳ್ಳುತ್ತದೆ.
ಅದೇ 100 ಮೀಟರ್ಗೆ ರೆಡಿ ಆಗಬೇಕು ಬಾಯ್ಸ್.